ಹಲೋ. ಬೈದರ್ ಬಂದೇ ಗೊತ್ತಾಗ್ತಿ, ಯಾರೆಲ್ಲ ಬಂದಿದ್ದೀರಂತಲೇ ಗೊತ್ತಾಗ್ತಿಲ್ಲ. ಇವತ್ತು ಸ್ವಲ್ಪ ಬೇಗ ಬಂದಿಲ್ಲ ಹೀಗೆ ಹಾಗೆ ಅಂತ. ಹಲೋ ಹಲೋ ಹಲೋ. ಸ್ಟಕ್ ಆಗಿರಾ? ಒಬ್ಬರು ಜಾಯ್ನ್ ಆದರು. ಹಲೋ, ಬಂದಿದ್ರೆ ದಯವಿಟ್ಟು ಮೆಸೇಜ್ ಹಾಕಿ, ಗೊತ್ತಾಗ್ತಿಲ್ಲ. ಹಾಯ್ ಸಿಸ್ಟರ್ ಫ್ರಮ್ ಬಂಟ್ವಾಳ. ಹಲೋ. ಹಾಂ, ಇತ್ತೆ ಮಾತು ಜಾಯ್ನ್ ಆಯಿರು. ಹಲೋ ಅಕ್ಷಯ್, ಇಂಚಲ್ಲರು. ಹಲೋ. ಓಕೆ, ಊಟ ಆಯಿತು, ನಿಮ್ದಾಯ್ತಾ? ಅವನ ಸಾಂಡು ಇನ್ನಾಂಡ ಶ್ರೇಯಸ್ ಸಾಂಡು ಅವನ ಸಾವಡತೆ ಸಾರಿ ಪಾತೆರ್ನೆ ಟೊಂಚೆಂಜ ಪಾತೆರನಲ್ಲ ಅವನ ಸಾವಡತೆ ನಾನು ಆವಡತೆ ಒಂಜಿ ಗಂಟೆಲು ಬುಕ್ಕ ವನಸ್ ಮಲ್ಪೊನು ನೀ ಮಾತೆಲ್ಲ ಬರುಡತೆ ತುಲೆ ಟೈಮ್ ಸರಿಜ್ಜಿ ಅನ್ ಬರ್ತೀನಿ ನೀ. ಬೇಗ ಬೇಗ. ಹಾಂ ಜೀವಿತಾ, ಹಲೋ, ವೆಲ್ಕಮ್ ವೆಲ್ಕಮ್. ನಮ್ಗೆ ಎನ್ನ ಖಂಡನಿ ಬತ್ತೇರು ಗಣೇಶ್ ಕೆ ಎಡ್ಡೆಬ್ಬೆ. ನಾನಪ್ಪ ಈತನೇಟ ಇನ್ನು ಲೈವ್ಗೆ ಜಾಯ್ನ್ ಆಪುನ ಮಸ್ತ್ ಕಮ್ಮಿ, ಇನ್ನು ಜಾಯ್ನ್ ಆತೇರು ಇಲ್ಲ ಲೈವ್ಗೆ ಬರೋಡಿಗೆ ಮಸ್ತ್ ರಿಕ್ವೆಸ್ಟ್ ಉಂಡು. ಹಲೋ ಅತ್ತಿಗೆ ಸಾನಿ ಕವಿತಾ ಪಾಲನಿಯಸ್ ಹಲೋ. ಯಾನ್ ಲಾಸ್ಟ್ ಟೈಮ್ ಲೈವ್ ಪಂಡದಿತ್ತ ನಮ್ಮ ಕಿಶನ್ ಗೊಂಜಿ ಪೊನ್ನಾರ್ಲೆ ಪಂಡದು ನಮ್ಮ ಆಫೀಸ್ದ ಕಿಶನ್ಗೆ ಆ ಜನ ಭಯಂಕರ ಚಾಲುಂಡು ಇಂಥ ವ್ಲಾಗ್ ತೂಲಿನಿಗೆ ಗೊತ್ತಾಪುಂಡು. ಅನ್ನೆ ಮುರಣಿ ಬೈದೋಡು ಲೈವ್ಗೆ ಪೆಟ್ಟಿ ಗಲಾಟೆ ಆನಾಗ ಜಾಲಿ ಇತ್ತದು ಆತಾ. ಅರೆ ಗೊತ್ತುಂಡು ಯಾನ್ ಚೋರುಲ್ಲೆ ಅಂಚಾರು ಲೆಫ್ಟ್ ಆತೇರು ಅರ್ದಾಲ ಪನ್ಪುಜೇರು ನಾನು ಎನ್ನಾತಿ ಉಡುಪೇರಾತಿ. ವಿಚ್ ಲ್ಯಾಂಗ್ವೇಜ್ ಯು ಆರ್ ಟಾಕಿಂಗ್? ಐ ಆಮ್ ಟಾಕಿಂಗ್ ತುಳು ಭಾಷೆ. ಉಮ್ಮರ್ ನಾಫಲ್ ಹಲೋ. ಕೋಡೆ ಮಸ್ತ್ ಜನ ಇರ್ತಾರೆ, ಇನ್ನು 32 ಜನ ಖಾಲಿ. ಮೋಸ್ಟ್ಲಿ ಟೈಮ್ ಬೇಗ ಬರ್ತೈತೆ ಅಂಚಾದು ಕೊಡು. ಹಲೋ ತೇಜಸ್ವಿನಿ ಕುಲಾಲ್, ಸೌಮ್ಯ ಮಾಣಿ ಹಲೋ. ಎಕ್ಕಡ ತಿಕ್ಕೇರು ಸೌಮ್ಯಕ್ಕ. ಇನ್ನಿಲ್ಲ ಒಂಜಿ ಎಂಟರ್ಟೈನ್ ಇತ್ತನ ಸಮ ಮನಸ್ಸು ಮಲ್ಪೊಡೋದು ಈ ಎಂಟರ್ಟೈನ್ಮೆಂಟ್ ತಿಕ್ಕೇರಿಗೋಸ್ಕರ ಲೈವ್ಗೂ ಜಾಯ್ನ್ ಆಪುನು ಗೊತ್ತಾಂಡು ತುಕ ಇನಿ ಏರ್ಲ ಗಲಾಟೆ ಅನ್ಪುಗನಾ ಇನ್ನು ಜೀವಿತಲ್ಲ ಎಲ್ಲ ಗಲಾಟೆ ಅಂತ. ಕನ್ನಡ ಇವನು ಅಕ್ಕ ಕನ್ನಡ ಬರುತ್ತೆ ಆ್ಯಕ್ಚುಲಿ ಕನ್ನಡ ವ್ಲಾಗೇ, ಕನ್ನಡ ಚಾನಲ್. ಆದರೆ ಇಲ್ಲೆಲ್ಲ ತುಳುವಲ್ಲಿ ಮೆಸೇಜ್ ಮಾಡ್ತಿದ್ದಾರೆ, ಸೊ ಹಾಗಾಗಿ ಕಮೆಂಟ್ ಹಾಕ್ತಿದ್ದಾರೆ, ಹಾಗಾಗಿ ತುಳುವಲ್ಲಿ ಆನ್ಸರ್ ಕೊಡ್ತಿದ್ದೇನೆ ಅಷ್ಟೇ. ಎಂಟರ್ಟೈನ್ಮೆಂಟ್ ಬೋರ್ಡ ಯಾನೊಂಚಿ ಫೇಕ್ ಅಕೌಂಟ್ ಮಲ್ಪೆ ನಮ್ಮ ಲಡೈ ಮಲ್ಪುಗಕ್ಕ ಇದು ಪಂಡದು ದಾದಿ ಲಡೈ ಮಲ್ಪುನು ಎಂಚಿನ ಜೀತ ಬೊಚ್ಚಪ್ಪ ಬೊಚ್ಚಿ ಅಂಚಿನ ಎಂಟರ್ಟೈನ್ಮೆಂಟ್ ಬೇಡ. ಆ್ಯನ್ ಮುರಣಿ ಬ್ಲಾಕ್ ಮಂತ್ ದಕ್ಕದ ಈಚಿನ ಬೈಪಿ ಬೇರೆ ಪುದರೆಂಚಿನ ಪುದರ್ಲ ಮರ್ಪನೆ ಎಂಕ ನಿತಿನೇರೆ ಹಲೋ ಇಂಚೆಲ್ಲರು. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂಜಾರೈ ಹಲೋ. ನಂಬರ್ ಕೊಡ್ತೇನಾಯೆ ಆಯನ ಕರ್ಮ ಆಯನ ನಂಬರ್ ಕೊರ್ಪೆ ಪಂಡದು ಕೊರ್ತಿನೇ ಇಜ್ಜಿ ನಂಬರ್ ಕೊಡ್ತನ ಸಾರಿ ದೆಕ್ಕುದುವೆ ನಂಬರ್ ಕೊರ್ತಿಜೆ ಪೊಕ್ಕಡೆ ಪಂದು ಇನ್ಸ್ಟಾಗ್ರಾಮ್ ಕಡಪದೆ ಪಂದು ಪೊಕ್ಕಡೆ. ದಿವ್ಯಾ ತುಳುನಾಡು ಪೊನ್ನು ಹಲೋ. ಜೀವಿತ ಅಕ್ಕಗೆ ಎನ್ನ ಫುಲ್ ಸಪೋರ್ಟ್.
ಪ್ರಶಾಂತಿ ನಂದು ಕರೆಕ್ಟ್ ವನಸ್ದಾದೆ ಕಚಿಪು ವನಸ್ आवडते ನಾನು आवडते ಕಚಿಪು ಕೋರಿ ಡಿ ಡಿ ಅಕ್ಕ ಖುಷಿತ ಉಳ್ಳಾರ ಡಿ ಡಿ ಅಕ್ಕ ಆ್ಯಂಡ್ ಯು ಆರ್ ಫ್ರಮ್ ಐ ಆಮ್ ಫ್ರಮ್ ಪುತ್ತೂರ್ ರೋಷನ್ ಫರ್ನಾಂಡಿಸ್ ಹಲೋ ರಯನ್ನ ರಯ್ಯ ಹಲೋ ಜೀವಿತಕ್ಕ ಬತ್ತಿಜ ಬೈದಿರು ತೂಲೆ ಜೀವಿತೊಲ್ಲೇರು ತೂಲೆ ಹಿಂಗಿಲಂಚನೆ 58 ಜನ ಜಾಯಿನ್ ಆಗ್ತಾರೆ ಒಂಜಿ ಲೈಕ್ ಪುತ್ತೂರಲ್ಲಿ ಎಲ್ಲಿ ಮನೆ? ಪುತ್ತೂರಲ್ಲಿ ನಮ್ಮದು ಕಬಕದಲ್ಲಿ ಮನೆ. ಹೌ ಆರ್ ಯು ರೋಷನ್ ಫರ್ನಾಂಡಿಸ್? ಐ ಆಮ್ ಫೈನ್ ಆ್ಯಂಡ್ ಯು? ಮುನ್ನಲೆಯ ಕದ್ದಾಡಿಕೆಯಲ್ಲಿ ಎಷ್ಟು ಹಣ ಸಿಕ್ಕಿದೆ? ಅದು ದಯವಿಟ್ಟು ನೀವು ಫಸ್ಟಿಂದ ಲಾಸ್ಟ್ ತನಕ ನೋಡಿ ವಿಡಿಯೋ, ಆನಂತರ ಹೇಳಿ ಆಯಿತಾ. ತುಂಬ ಕಮೆಂಟ್ಗಳೆಲ್ಲ ಬಂತು, ಪಾಪ ಅವರು ಕಷ್ಟಪಟ್ಟು ಮಾಡಿದ್ದು ಹಾಗೆ ಹೀಗೆ ಅಂತ. ಅದು ವಿಡಿಯೋ ನೋಡಿ ನೀವು ಫಸ್ಟಿಂದ ಲಾಸ್ಟ್ ತನಕ, ಮತ್ತೆ ಗೊತ್ತಾಗುತ್ತೆ. ಕೆಲವರು ಅರ್ಧ ತನಕ ವಿಡಿಯೋ ನೋಡಿ ಸುದ್ದಿಲ್ಲ ಮಾರೆ. ಹಿಂದೆ ಅಕ್ಕ ಕೋಡೆ ಕಾಸ್ಟ್ಯೂಮ್ ಕನ ಇದ್ದೀನಿ ನೀನು ಆಟಕತೆ ಆಯ್ತು ಒಂಜಿ ಕಾಸ್ಟ್ಯೂಮ್ ಪೂಜಿಯ ಕರ್ಮ ಬುಡ್ಪಾಯರ್ಲ ಜಾಕಿಚ್ಚಿ ಕುಲೋದು ಜಾಗ ನಾಡೋದಿಲ್ಲ ಬೊಕ್ಕಿರಿಗೆ ತೂದು ಕನ ರಾಪುಜ ಇಂಚಿನಯ್ಯ. ಪಾಪು ಮನೇಲಿದ್ದಾಳೆ ಇವತ್ತು. ಪಾಪು ಜೊತೆ ಬ್ಲಾಗ್ ಮಾಡಿ ಹಾಕ್ತಿದ್ದೇನೆ, ದಯವಿಟ್ಟು ನೋಡಿ ಆಯಿತಾ. ಲಚ್ಚು ಜೊತೆನೇ ಇವತ್ತು ಬ್ಲಾಗ್ ನೋಡಿ, ಅವಳೇ ಜಾಸ್ತಿ ಇದ್ದಾಳೆ. ಗುಡ್ ಓಕೆ. ಶಮಿತಾ ಸುವರ್ಣ ಹಲೋ. ಅದೇ ಪಾಪು ಮನೇಲಿದ್ದಾಳೆ ಇವತ್ತಿನ ವ್ಲಾಗ್ ನೋಡಿ. ಪಾಪು ಇದ್ದಾಳೆ. ರೂಪಶ್ರೀ ಒಲ್ಪ ಇಲ್ಲು ಎನ್ನ ಕಬಕ್ಕಡು ಹಿರ್ನ ಒಲ್ಪ ಬಾಲೆ ಇಲ್ಲಲು. ಹಾಯ್ ನವ್ಯ, ನೋಡಿದೆ ತಮಾಷೆಗೆ ಹೇಳಿದ್ದು. ಹೌದಾ, ಓಕೆ ಓಕೆ. ಅಕ್ಕಲು ಕರ್ಮ ಆಪುಂಡು ಇರೆಗ ಬಂದು ಕೊರಿಯರು ಯಾನು ಮಂಗೇದಿ ಸೀದಾ ಕನತ್ತೆ ಇರೆಗಿನಿ ಗೊತ್ತಾಯಿನ ಇರು ಮಂಗೇದಿ ಬಂದು. ರೂಪಶ್ರೀ ಕೊಕ್ಕಡದಾರಾ? ಓಕೆ ಓಕೆ ಸರಿ. ಯತೀಶ್ ಗೌಡ ಹಲೋ ಇಂಚೊಲ್ಲರು. ಅಮ್ಮ ಹೇಗಿದ್ದಾರೆ? ಅಮ್ಮ ಸೂಪರ್. ಶ್ರೇಯ ಅವರೇ ಕಜಿಪು ಕೊಕ್ಕ ಚಿಕನ್ ಸುಕ್ಕ ಇರನ ವಾಯ್ಸ್ ಸೂಪರ್ ಅಕ್ಕ. ಥ್ಯಾಂಕ್ ಯು. ಎಂತ ಇವತ್ತು ನಿಮ್ಮ ವ್ಲಾಗಲ್ಲಿ ಮರ್ಯಾದೆ ಹೋಗ್ತದೆ ನೋಡಿ. ನಿಮ್ಮ ಕಿಶನರು ನೋಡ್ಬೇಕಿತ್ತು. ಒಟ್ರಾಸಿ ಇರೆಗಿ ಏಪತ್ತುಂಡಲ್ಲ ಅವ್ವೆ ಮುರಾನಿಲ ಕೋರಿ ಅತ್ತೆ ಯಾನ್ ಕೇನ್ನಗ ಅವು ಮುರಾನಿ ಇಂದು ಕೋಡೆ ಇಲ್ಲಲ್ಲಿ ಮಂತಿತ್ತೇರು ಕೋರಿ ಸುಕ್ಕ ಅಂಚೆನಿ ಅವ್ವೆ. ಭೂಮಿಕಾ ಸಂತೋಷ್ ನಾಯ್ಕ್ ಹಾಯ್ ಕವಿಡಿಯರ್ ಹಲೋ. ಓಕೆ ಎಂತ ಕಿಶನ್ನ ಫ್ರೆಂಡಿನ ಮದುವೆ ಅಂತೆ. ಅದಕ್ಕೆ ಒಂದು ಪೋಸ್ಟರ್ ರೆಡಿ ಮಾಡಿಸಿದ್ದಾರೆ. ತೋರಿಸ್ತೀರಾ ಕಿಶನ್? ಒಮ್ಮೆ ಕೊಡಿ. ಅವರು ಸುಳ್ಯದವರು ಗೊತ್ತಾಯ್ತಾ. ಸುಳ್ಯದ ಭಾಷೆಯಲ್ಲಿ ಉಂಟದು. ಕಾಮಿಡಿಯಾಗಿ ಮಾಡಿದ್ದಾರೆ ಆಯ್ತಾ. ಇಲ್ಲಿ ನೋಡಿ, ನಾನು ಓದಿ ಹೇಳ್ತೇನೆ. ಸುಬ್ಬುನ ಗೌಜಿನ ಮದುವೆ ಎಷ್ಟೋ ಗೂಡೆಗಳಿಗೆ ಪ್ರೀತಿಯ ಅಣ್ಣ ಆಗಿ ಗೂಡೆಯ ಪ್ರೀತಿಯ ಗಂಡಾಗಿ ನಾಚಿಕೆ ಬುಡದ ಈ ಹೈದಂಗೆ ನಾಚಿಕೆ ಬಿಡುವ ಸಮಯ ಬಂದುಟ್ಟು. ಇನ್ನು ಓಂಗುದು ಬಿಟ್ಟು ಊರಲ್ಲಿ ಉಳಿದ ಗೂಡೆಗಳಿಗೆ ಅಣ್ಣನಾಗಿ ಬದುಕೋಕು. ಹೋರಾಡಿ ಗೆದ್ದು ಬಾ ಗೆಳೆಯ ಸಾಕಾಂತ ಕಿಶನ್. ಇಷ್ಟು ಈಗ ಕಿಶನ್ ನೋಡಿ, ಇವರು ಪರಿಚಯ ಇದ್ರೆ ಇವರ ಹತ್ರ ಒಂದ್ಸಲ ಹೇಳಿಬಿಡಿ ಆಯ್ತಾ. ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ, ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಎಂತ ಅದ್ಭುತ ಕಲಾವಿದ ನೋಡಿ. ಹೆಂಕಲ ಶಿವರಾತ್ರಿಗೆ ಮುಪ್ಪ ಬೊಂಡದೆತ್ತ ಒಂಜಿ ಬೊಂಡಗ್ ಮೂಜಿ ಮುಪ್ಪಲಕ ಮಾರಿಯ ಒರ್ಮುನು ತಿಕ್ಕಲು ಭಯಂಕರ ಮರಿ ಇರೈನ್ ಪಂಡರತ್ತ ಗ್ರೇಟ್. ಓ ಎಂತ
ಬಲ್ಲೆ ಓಳಲು ಇರೇನಾ ಬಾಲೆ ಇಲ್ಲಲು ಇಲ್ಲಲು ಕಪಲ್ಸ್ ಎಡಿಟಿಂಗ್ ಹಲೋ ಹೇಗಿದ್ದೀರಿ. ನನಗೆ ಅದು ಪೋಸ್ಟರ್ ನೋಡಿ ಏನಾಗು ಬಂತು. ಅದನ್ನು ಮತ್ತೆ ಬ್ಯಾನರ್ ಕೂಡ ಮಾಡಿದ್ದಾರೆ. ಅಲ್ಲ ಕಿಶನ್, ಬ್ಯಾನರ್ ಎಲ್ಲಿ ಹಾಕುದಾ? ಮದುವೆ ಮನೆಯಲ್ಲಿ ಎಲ್ಲ ರೋಡ್ ಸೈಡಾ? ಹಾ, ಮದುವೆ ಮನೆ ಹತ್ರ ರೋಡ್ ಸೈಡ್ ಉಂಟಲ್ವಾ, ಸೊ ಅಲ್ಲಿ ಹಾಕುದಂತೆ ಬ್ಯಾನರ್. ನಿಕ್ಕಲು ಓಲರ್ ಯಾನ್ ಆಫೀಸ್ ಮಧ್ಯಾಹ್ನ ಮನಸ್ಸುಗದಾಯ್ತೆ ಸ್ಪೆಷಲ್ ಚಿಕನ್ ಇನ್ನ ಸ್ಟಿಕ್ಕರ್ ನೋರ ಸಮ ಒತ್ತುಲೆ ಅವು ಬೂರ್ರಾತನ ಅಂದ ಇಜ್ಜೆ ಸಮ ಉಂಡಿಯೇ ನೋಡಿ. ನಮ್ಮ ಆಫೀಸಲ್ಲಿ ಸಾಂಗ್ ಕೇಳ್ತಾ ಉಂಟಾ? ಎಂತೆಂಥ ಪ್ರತಿಭೆಗಳು ನೋಡಿ. ಹಾ, ಲೈವಲ್ಲಿರೋದು ಮತ್ತೊಬ್ಬನಿಗೆ ಗೊತ್ತಿಲ್ಲ. ಚಂದ ಹಾಡು ಹೇಳೋದು. ಒಬ್ಬ ಹಾಡು ಹೇಳಿದ ಮತ್ತೊಬ್ಬ ಸಪೋರ್ಟ್ ಮಾಡಿದಕ್ಕೆ ಹಾಡು ಹೇಳುದು. ಒಂದೊಂದು ಪ್ರತಿಭೆಗಳುಂಟು, ಗೊತ್ತಿಲ್ಲ. ಜೋರು ಕೇನುಜಿ ಅಶ್ವಿನ್, ಕೇನುಜಿ ಜೋರು ನಾನಲ್ಲ. ಕೇಳ್ತದ ನಿಮ್ಗೆ? ಕೇಳ್ತದೆ ಅಂತ ಹೇಳಿ ಆಯ್ತಾ. ನಿಖಲ್ ಫ್ರೆಂಡಾ ಜೀವಿತ? ಎಸ್ ಫ್ರೆಂಡ್ ಅಂತ. ಮೆಗ್ದಿ ಈ ಓಲ್ ವರ್ಕ್ ಮಲ್ಪುನು ಯಾನಂದೆ ಪುತ್ತೂರು ವರ್ಕ್ ಮಲ್ಪುನು. ಇನ್ನ ಸ್ಟಿಕ್ಕರ್ನವರ ಸಮ ಒತ್ತಲೆ ಅವು ಈ ಕಡೆ ಪಂಡರತ. ಓಕೆ, ತನ್ವಿ ಲುಕ್ಸ್ ಹಲೋ. ಶ್ರೀಧರ್ ಪೂಜಾರಿ ವನ್ನಸಾಂಡ ದಾದ ಕಜ್ಪು ವರ್ಣಸ್ ಆವಡಾತೆ ನನ್ನ ಕಜ್ಪು ಕೋರಿ ನಿಖಲಗ ದಾದ. ಅಶ್ವಿನ್ ದೇ ಇಡಬತ್ತು ಸಾಂಗ್ ಬಲ್ಲೆ ಒಂಚೂರು ಎಂಟರ್ಟೈನ್ಮೆಂಟ್ ಸಿಕ್ಕೊಂಡು ಬಲೆ. ಅಶ್ವಿನ್ ಕಮ್ ಸಕ್ಕು, ಅವನಿಗೆ ನಾಚಿಗೆ ಆಗ್ತದಂತೆ. ಭೂಮಿಕಾ ಸಂತೋಷ್ ನಾಯಕ್ ರಾಗ ಬಾರಿ ಲ್ಯಾಕುಂಡು ಆಯ್ತಾ? ಅವೇ ರಾಗ ಬಾರಿ ಲ್ಯಾಕುಂಡಿಗೆ ಅಶ್ವಿನ್, ರಾಗ ಬಾರಿ ಲ್ಯಾಕುಂಡಿಗೆ ಮೂಲ ಕಮೆಂಟ್ ಬರ್ತುಂಡು. ಹಾ, ಐಕೆ ಬನ್ನಿ ಮೂಲ ಬತ್ ಸಾಂಗ್ ಬಲ್ಲೆಂದು. ತನ್ವಿ ಲಿಪ್ಸ್ ಹಲೋ ಎಂಕ್ಲಿಗೆ ನೀನು. ಓಕೆ, ನಾನು ಮೂರನೇ ಜೀವಿತನ ಗೊತ್ತಿಚ್ಚಂದ್ರೆ ಪ್ರೆಗ್ನೆಂಟ್ ಅಂತ ಕೇಳಿದೆ. ಸಾರಿ ಪಾಪ ಮಾರ್ರೆ ನಿಮಗೆ ದಾದ. ಯಾವ ಊರಿಂದ ಮಾತಾಡ್ತಿದ್ದೀರಾ? ನಾನು ಪುತ್ತೂರಿಂದ ಮಾತಾಡ್ತಿದ್ದೇನೆ. ನೀವು ಯಾವ ಊರಿಂದ? ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೀವಿತ ಇಂಚ ಸಿಸ್ಟರ್ ವಿವೇಕ್ ನಮ್ಮ ಸಂಬಂಧಡೆ ಮಾತಾ ಹೆಚ್ಚಿನ ಅಕ್ಕ ತಂಗಿ ಅವಳು ಬಂದಿಚ್ಚಿ ಒಂಜಿ ಹೆಚ್ಚಿನ ಆ ಬಾಂಡಿಂಗ್ ಉಂಡು ಅಕ್ಕ ತಂಗಿನ ಅಂಚೆಗೆ ಜೀವಿತ ಮೆಗ್ದಿ ಆತೆ ಪನೊಂದಿ ಬೆಸ್ಟ್ ಮೆಗ್ದಿ ಈರು ಪಾಪ ಏನು ಪಾಪನಾ ಓರ ತತ್ತದು ಪನ್ನಿ ಅವೇನು ಕೂಡ ಕೊನ್ಪರಿಗೆ. ಅಯ್ಯೋ ಜೀವಿತ. ಪ್ರವೀಣ್ ಕೋಟ್ಯಾನ್ ಹಲೋ ಕನ್ನಡ. ಓಕೆ, ಕನ್ನಡ ಮಾತಾಡ್ತೇನೆ. ಯಪ್ಪೋ ಸಾರಿ ಕೇಂದ್ರ ಇಂಚಾಗೆ. ಹೌ ಆರ್ ಯು? ಫೈನ್. ನೀವು ಹೇಗಿದ್ದೀರಾ ಪ್ರವೀಣ್ ಅವರೇ? ಸಾಕು. ಇಲ್ಲಿ ಉಂಟಲ್ಲ ಕೆಲವೊಂದ್ಸಲ ನಾವು ಕಿವಿಗೆ ಹತ್ತಿಟ್ಕೊಂಡು ಕೂತ್ಕೊಳ್ಬೇಕು, ಆ ಥರ. ಅಕ್ಕ ಸಾಂಗ್ ಸ್ಟಾರ್ಟ್ ಆಯ್ತು ವಾಪಸ್. ಒಳ್ಳೆ ಎಂಟರ್ಟೈನ್ಮೆಂಟ್ ನಮ್ಮ ಆಫೀಸಲ್ಲೇ ಸಿಗ್ತದೆ ಎಲ್ಲರಿದ್ದರೆ. ಮತ್ತು ಕೆಲವರೆಲ್ಲ ಲೈವಿಗೆಲ್ಲ ಹೋಗಿರ್ತಾರೆ, ಸೊ ಹಾಗಾಗಿ ಕೇಳ್ತದ. ಜೋರು. ಸಹೋದರಿ, ನಾನು ಕುಶಾಲನಗರದಿಂದ. ತುಂಬ ಖುಷಿ ಆಯಿತು ಸಹೋದರಿ ಅಂತ ಹೇಳಿದ್ರಿ, ಥ್ಯಾಂಕ್ ಯು. ಹಾಯ್ ಅಕ್ಕ, ಇನ್ನ ಫೇಸ್ಬುಕ್ಕ ಪಿಂಕ್ ಡ್ರೆಸ್ ಮ್ಯಾಚ್ ಸೋ ಕ್ಯೂಟ್, ಥ್ಯಾಂಕ್ ಯು. ಬಾಲೆ ದಾದ ಮಲ್ಪಲ್ ಅಲ್ಲಿಲ್ಲುಲ್ಲಲು. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಪುತ್ತೂರ್. ಪ್ರೀತಮ್ ವನಸ್ ಅವಡಾತೆ ಮೊರನಿ ಲೈವ್ ಓರ ಸಾರಿ ಕೇಂದ್ರ ಇನಿ ಕೂಡ ಗಾಯವೇ ಪಂತರ್ ಮ್ಯಾಟರ್ ದೆಪ್ಪುನು ಮೊಬೈಲ್ದ ಕೈತಲು ಪಲ್ನೆ ಸಾಂಗ್ ಪನ್ಯಾರ ಅಯ್ಯಪ್ಪ ಪೂಜೆ ಲೈವ್ ಉಡುಲ್ಲ ಪಂದಾಡತ. ಅಶ್ವಿನ್ ಇಲ್ಲಿ ಬಂದು ಸಾಂಗ್ ಹೇಳ್ಬೇಕಂತೆ ಲೈವಲ್ಲಿ, ಅಭಿಮಾನಿಗಳು ಕಾಯ್ತಿದ್ದಾರೆ, ಬರ್ತೀರಾ? ಇಡೆ ಬರ್ಪಾರಾ ಸಾಂಗ್ ಪನೋಡಿಗೆ. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಓಕೆ, ಈರ ಪಾಪ ದಕ್ಲಿಗೆ ಪಾಪ, ಜೋರು ದಕ್ಲಿಗೆ ಜೋರು ಅತೆ. ಕರೆಕ್ಟ್ ವಂಡರ್. ಭಯಂಕರ ಜೋರುಲ್ಲೆ ಅತೆ ಪಾಪಲುಲ್ಲೆ.
ಎಸ್, ನಮ್ಮ ಊರಿನವರೇ, ಹಾಗೆ ಪರಿಚಯ ಉಂಟು. ಹಾಯ್ ಅಕ್ಕ, ಇನ್ನು ಸೂಪರ್ ಕ್ಯೂಟಾ ತೋಜುವರಕ್ಕ, ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತು ಎಂತ ನ್ಯೂಸ್ ಎಲ್ಲ ಓದಿ ಆಗಬೇಕಷ್ಟೇ. ಮೇಕಪ್ ಇಲ್ಲ, ವಿದೌಟ್ ಮೇಕಪ್. ಮೇಕಪ್ ಮಾಡಿದರೆ ನೋಡ್ಲಿಕ್ಕೆ ಆಗೋದಿಲ್ಲ. ಎಂತ ಕಿಶನ್ ಇಲ್ಲಿ ಬಂದು ಸಾಂಗ್ ಹೇಳಿ ಅಂತ ಹೇಳಿದರೆ ನಿಮಗೆ ಸಾಂಗ್ ಹೇಳಿಕ್ಕೆ ಆಗೋದಿಲ್ಲ. ನಾನೇ ಅವರ ಹತ್ರ ಹೋಗ್ತೇನೆ. ಒಂದು ನಿಮಿಷ, ನಾನೇ ಹೋಗ್ತೇನೆ ಅವರ ಹತ್ರ. ಆಕ್ಚುಲಿ ಗೊತ್ತಿಲ್ಲ. ಈಗ ಹೇಳಿ ನೋಡುವ, ಈಗ ಹೇಳಿ. ಹಾ, ಎಂತ ಆಯ್ತು ನೋಡಿ, ಭಕ್ತಿಗೀತೆ ಹೇಳ್ತಿದ್ದಾರೆ, ಹಾಗಾಗಿ ರೆಸ್ಪೆಕ್ಟ್ ಅಷ್ಟೇ. ಹಾ, ಇತ್ತೆ ಪಲ್ಲೆದಕ್ಕ ಪಲ್ಲೆ ಅಶ್ವಿನ್ ಪಲ್ಲೆ ಇತ್ತೆ. ವಾವ್, ದೇವರ ಭಕ್ತತೆ ಅಂದು ನಮ್ಮ ಅಶ್ವಿನ್ ಫುಲ್ ದೇವರನ ಭಕ್ತೆ, ಅವರಿಗೆ ಮೆಚ್ಚೋಡು. ಹಾ, ದೇವಸ್ಥಾನಕ್ಕೆ ಹೋಗದೆ ಕೆಲಸಕ್ಕೆ ಬರುವವಲ್ಲಂತೆ. ಬೇರೆ ಬೇರೆ. ಹಾ, ಆಫೀಸನ್ನು ಸ್ವಚ್ಛ ಮಾಡಿ ಮತ್ತೆ ಆಫೀಸ್ ಒಳಗೆ ಕಾಲಿಡುದಂತೆ. ಮತ್ತೆ ಬೇರೆ. ಒಳ್ಳೆ ಹುಡುಗ. ಹುಡುಗಿಯರನ್ನು ನೋಡ್ತಾನಾ? ಹಾ, ಅದೆಲ್ಲ ಉಂಟಾ? ಓಕೆ, ಇವರ ಸಾಕು. ಎಸ್, ಅವರನ್ನೆಲ್ಲ ತೋರಿಸಿ ಆಯಿತು. ಈಗ ನಮಸ್ಕಾರ ತೇಜಸ್, ದೇವರೆಡ್ಡೆ ಮಲ್ಪಾಡು ಅಲ್ಲೇ ಅಶ್ವಿನ್ ದೇವರೆಡ್ಡೆ ಮನ್ಪಡಿಗೆರೆಗೆ ಥ್ಯಾಂಕ್ ಯುಗೆ. ಎಷ್ಟೆಲ್ಲ ಕ್ವೆಶನ್ಸ್ ಇತ್ತು ನಕ್ಕೆ ಇಲ್ಲೇ ಬೊಕ್ಕ ಕ್ವೆಶನ್ ಯಾನೆಗೆ ಏನ್ಮೆ ಬಂದಿತ್ತು ಹೆಂಗೆ ಮರತ್ತದ. ದೇವರೆಡ್ಡೆ ಮನ್ಪಡಿಗೆ. ಹಲೋ ಸೋನಿಯಾ, ಏನು ಚೊಲ್ಲರು? ಓಕೆ ದೆನ್. ನಮ್ಮ ಪುತ್ತೂರಲ್ಲೇ ಕಂಬಳ ಮಾತೆಲ್ಲ ಬಲೆ. ನಾಳೆ ಕಂಬಳ ಪುತ್ತೂರಲ್ಲಿ, ಬನ್ನಿ. ರಚಿತಾರಾಮ್ ಬರ್ತಿದ್ದಾರೆ, ನನ್ನ ಫೇವ್ರೆಟ್ ಆ್ಯಕ್ಟ್ರೆಸ್ ಕನ್ನಡದಲ್ಲಿ. ರಚಿತಾರಾಮ್ ಅವರು ಬರ್ತಿದ್ದಾರೆ, ಕನ್ಫರ್ಮ್ ಆಗಿದೆ, ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಬರೋದು. ನಾಳೆ ಬನ್ನಿ, 6 ಗಂಟೆ ನಂತರ ಸಿಗುವ ಕಂಬಳದಲ್ಲಿ. 1,00,000 ಜನ ಇರ್ತಾರೆ, ಅದರಲ್ಲಿ ಸಿಗುವ. ಬ್ಲ್ಯಾಕ್ ಲಿಪ್ಗೆ ಬೆಸ್ಟ್ ಸೊಲ್ಯೂಷನ್ ಪನಿಸಿಸ್ ಪ್ಲೀಸ್, ಕಾಲೇಜ್ ಸ್ಟೂಡೆಂಟ್ಸ್ ಯೂಸ್ ಆಪುನಲಕ. ಬ್ಲ್ಯಾಕ್ ಲಿಪ್ಸ್ಗೆ ಅವಂಜಿರತ್ತ ಚೆರಿದಾನ ದಾನೊಂಜಿ ಲಿಪ್ ಬಾಮ್ ತಿಕ್ಕೊಂಡು ಇಚ್ಚಿಂದ ವ್ಯಾಸ್ಲಿನ್ ಆಪುಜಿ. ಯಾನ ಇತ್ತ ಎಂಕ್ ಒಂಜಿ ಉಂಡಾಯ್ತಾ, ಯಾನ ಇಕ್ಲೆಗ ವೀಡಿಯೋ ಮಂತ ಪಾಡ್ವೆ ಎಲ್ಲ ಉಂಡವು. ಯಾನ ಎಂಕ್ಲೆಲ್ಲ ಕೈತಲ್ಲ ಒಂಜಿ ಅಕ್ಕ ಮಲ್ತಿದ್ದೇರು. ಯಾನ ಇಕ್ಲೆಗ್ ಪನ್ಪ್ಯಾನ್ ವೀಡಿಯೋ ಮಂತ ಪನ್ಪೆ ಅರಡನೆ ಪನ್ಪೆ ಎಂಕ್ಲು ಬೊಂಡ ಕಂಡ್ರೆ ಗೊತ್ತುಜ ತಾರೈ ಬೊಕ್ಕ ಎಂಕಲ್ ಅವು ಪ್ರ್ಯಾಂಕ್ ಮಲ್ತೀನಿ, ಅವು ರಿಯಲ್ ಆಗ್ತವೆ. ಪ್ರ್ಯಾಂಕ್ ಮಲ್ತೀನಿ, ಅಲ್ಪದನೆ ತೋಟ ಎಂಕಲ್ನ ಸಂಬಂಧದಕ್ಲನೆ ತೋಟ ಎಂಕ್ ಕಂಡ್ರೆ ಬೋತೀನಿ ಅತ್ತು ಎಂಕ್ಲು ಪ್ರ್ಯಾಂಕ್ ಮಲ್ತೀನಿ. ಅದೇ ನಾನು ಇನ್ನು ಮಸ್ತ್ ಕಮೆಂಟ್ಲ ಬರೋದುಂಡು ಲಾಸ್ಟ್ ಮುಟ ತೂ ಅಂದೆ, ಸೊ ಐಕ್ ಪನೊಂದುಪ್ಪುನು. ಲಂಚ್ ಬ್ರೇಕ್ ಆಯ್ತೆ? ಎಸ್, ಲಂಚ್ ಬ್ರೇಕ್ ಆಲ್ಮೋಸ್ಟ್ ಆನ್ ಟೈಮ್. ಎನ್ನ ಹಸ್ಬೆಂಡ್ ಬರ್ಪೇರು ಕಂಬಳದ ಟೀಮ್ ಉಳ್ಳೇರು. ಓಕೆ. ಓ ಅಕ್ಕ ನಮಸ್ಕಾರ ಅಂತ ಹೇಳಿ ಮಾರೆ. ಜಯಪ್ರಸಾದ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಶ್ರಾವ್ಯಾಚಾರ್ಯ ಹೆಲೋ. ಪೂಜಾ ಬಿರ್ವಾಸ್ ಓಕೆ ಸಿಸ್, ಅವು ನೆನ್ಪೋಡು ವೀಡಿಯೋ ಮಲ್ಪಿ ಶೋರ್ ಮಲ್ಪೆ ಎಂಕಲ್ 50 ಬೊಂಡ ಕಂಡ್ಯ ಐಂದ 2 ಪನ್ಪರ ತಮ್ಮಾರೆ. ಎಂತದ ಮುಕ್ಕುಲೆ ಡಿಸ್ಟರ್ಬ್ ಮಲ್ಪೇರು. ಮತ್ತೆ ಏನಾದರೂ ವಿಶೇಷ ಉಂಟಾ? ಏನಾದರೂ ಹೇಳಿಕ್ಕಿದ್ರೆ ಹೇಳಿ ಗಾಯ್ಸ್. ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಇವತ್ತು 1:30ಗೆ ವಿಡಿಯೋ ಹಾಕ್ತೇನೆ, 1:30 ಒಳಗೆ ಹಾಕ್ತೇನೆ ವಿಡಿಯೋ. ಆಲ್ರೆಡಿ ಅಪ್ಲೋಡ್ ಎಲ್ಲ ಆಗಿದೆ. ಓಕೆ ಅಕ್ಕ, ಬಾಯ್ ಬಾಯ್ ಬಾಯ್. ಶಿವರಾತ್ರಿ ಅದೇ ದರಿಯೋಡಿ ಪನೋಲಿ. హలో గాయత్రి శెట్టి ఏం చొల్లారు? ఏరా తెలుతుంది లేరు ఏరు పని ಗೊತ್ತಾ ఉందిచ్చి తెలిపున ಇಮೋಜಿಸ್ ಬರೋನುಂಡು. ಎಲ್ಲ ಕಂಬಳಗ ಬಲೆ ಮಾಡ್ತಾರಲ್ಲ ತಿಕ್ಕಗ ದೊಂಬು ಎಂಚ ಉಂಡಿಯ ಅಕ್ಕ ದೊಂಬುದಲಕನೆ ಉಂಡಿ ಒಬ್ಬೋ ಎಂಚಿ ದೊಂಬು ಬಂಡ ಸೆಕೆಟ್ಟಿವೆ ಫ್ಯಾನ್ ದರಿಟೆ ಕುಲ್ದ ಆ ನಮ್ಮನೆ ಸೆಕೆ ಉಂಡು ದೊಂಬು ಇದೈ ಪೋಣ ದೊಂಬು ಗೊತ್ತಪ್ಪ ನಿಂಗೆ ಗುಲಾಯ್ ನ್ಯೂಸ್ ಮಲ್ತದೆ ನ್ಯೂಸ್ ಮಲ್ತದೆ ಆಯ್ತಾ? ಬೋಡ ಉಂಡು, ವಿಜುವಲ್ಸ್ ಅವ 2 ಉಂಡು. ಕಿಶಂಡ ಅಂದಿ ನೀವು ಓದೇರುಂಡು. ವೆಬ್ಸೈಟ್ಗೆ ಪಾಡ್ದಿರ ಗೊತ್ತುಜಿ, ನ್ಯೂಸ್ಗುಂಡು. ಯಾವ ಊರು? ನಮ್ಮದು ಪುತ್ತೂರು. ಸಂದೇಶ್ ಹಲೋ ಓಲು ನಿಕ್ಲೆ ನಮ್ಮ ಊರು ಪುತ್ತೂರು ಇದಾಯ್ತವು. ಅಂದ್ ಅದೆತ್ತ ಗುತ್ತುದ ಪನೊಂದುಪ್ಪುನು ಕಿಶನ್ ಅತ್ತೆ ಮುಲ್ಪದ ನೆಲ್ಲಿದಡಿ ಗುತ್ತುದ ಉಂಡತ ದೈವಾರಾಧನೆಗ್ SCZ ದಕಲು ತಡೆಗೊನ್ನ ಅವೆತ್ತ ಬಗ್ಗೆ ಪನೊಂದುಲ್ಲೇರು. ಇನ್ನೆಕ್ ಸೂಪರ್ ಚಾಟ್ ಆಪುಜ ಮಲ್ಪರೆ ಆಪುಣತೆ ಮಿತ್ತುಂಡದಿಲ್ಲ ಆಪ್ಷನ್. ಜವೀಶ್ ಜೆ ಶೆಟ್ಟಿ ವಸಂತಿ ಹಾಯ್ ಅಕ್ಕ ವನಸಾಡೆ ಅಮ್ಮಗ್ ಹಾಯಾ. ಓಕೆ, ಈರು ಸೌಜನ್ಯ ಧರ್ಮಸ್ಥಳ ಬಗ್ಗೆ ಇನ್ವೆಸ್ಟಿಗೇಷನ್ ಮನ್ಪುಲತೆ. ಓ ಏದನ ಪಾತಿರೊಂದಿಲ್ಲೇರು ಅವಕ್ಕೆ ಇನ್ವೆಸ್ಟಿಗೇಷನ್ ಮಲ್ತನ ಆತೈತಿ ಅದು ನ್ಯಾಯ ತಿಕ್ಕುಣ ಪಲ್ಲೆ ಅಕಲಕಲ ಇಲ್ಲಲ್ಲ ನನಗೆ ಗೊತ್ತಾವಾಗಲೇ ಜಾಸ್ತಿ ಚೆನ್ನಾಗಲೇ. ಸುಬ್ಬಪ್ಪ ಸುಬ್ಬು ಹಲೋ. ನೀವು ಮಾತನಾಡುವ ಭಾಷೆ ಯಾವುದು? ನಾನು ಮಾತಾಡ್ತಿರೋದು ಸದ್ಯಕ್ಕೆ ತುಳು ಭಾಷೆ ಮಾತಾಡ್ತಿದ್ದೇನೆ, ಕನ್ನಡ ಕೂಡ ಮಾತಾಡ್ತೇನೆ. ಕರೆಕ್ಟ್ ಗೊತ್ತಿರೋದು ಕನ್ನಡ ತುಳು ನನಗೆ, ಮತ್ತೆಲ್ಲ ಅರ್ಧಂಬರ್ಧ. ಮತ್ತೆ ಏನಾದರೂ ವಿಶೇಷ ಇದ್ದರೆ ಹೇಳಿ. ಮತ್ತೆ ಎಂತ ಅದೇ ಬನ್ನಿ, ಪುತ್ತೂರು ಕಂಬಳಕ್ಕೆ ಬನ್ನಿ, ಸಿಗುವ. ಚಿತಾರಾಮ್ ಅವರು ಬರ್ತಿದ್ದಾರೆ. ಖುಷಿ ಆಗ್ತುಂಟು ನನಗೆ. ಒಮ್ಮೆ ನೋಡಬೇಕು ಅಂತ ಒಂದ್ಸಲ ನೋಡಿದ್ದೇನೆ ನಾನು ಬ್ಯಾಂಗ್ಳೂರಲ್ಲಿ ಒರೈನ್ ಮಾಲಲ್ಲಿ ನೋಡಿದ್ದೇನೆ, ಅನಂತರ ನೋಡಿಲ್ಲ. ವನಸಾಂಡೆ ಅಕ್ಕ ವನಸಾಂಡಿ ನಾಡೆ ದಾನಿ ಅಕ್ಕ ಇಂಚೊಲ್ಲರು ಯಾನ್ ಸೂಪರ್ ಇರೆಂಚೊಲ್ಲರು ಅಶ್ವಿತ್. ಹಾಂ, ಇನ್ನು ನಾಳೆ ಬ್ಲಾಗಲ್ಲಿ ಹಾಕ್ತೇನೆ. ಒಂದು ಹೊಸ ರೀತಿಯ ವಿಚಾರ ಉಂಟು. ನಾಳಿನ ಬ್ಲಾಗ್ ನೋಡಿ ಹೇಳ್ತೇನೆ ಎಂಥ ವಿಷಯ ಅಂತ. ನಾಳೆ ಹೇಳ್ತೇನೆ, ನಾಳಿನ ಬ್ಲಾಗಲ್ಲಿ ಹೇಳ್ತೇನೆ ಡೈರೆಕ್ಟಾಗಿ. ಇಜ್ಜಿ ಅಕ್ಕ ದಾದ ಕಜಿಪು ಒಂದು ಚಿಕನ್ ಎನ್ನ ಆವಡತೆ ವನಸ ಆವಡತೆ ವನಸ ಆನಂದ ಬಂದೇನ ವನಸ ಆವಡತೆ ಎನ್ನ ಲೈವ್ ಇಲ್ಲತಾ ವನಸ ಆವಡತೆ ಗಂಟೆ ಆಡತ 1 ಗಂಟೆ 1 ಗಂಟೆ ಕುಂಪೆ ಇನ್ನು ಇಂಕಲ ಅವಿಲ್ ಮಿಲ್ಕ್ ಪರ್ಯ ಏನಿಲ್ಲ ಅದು ಲೇಟ್ ಆವು. ಹಾಕಯ್ಯಾನ ಅಲಂಕಾರ್ಡ್ ಎಂಚ ಉಲ್ಲರು ವನಸಾಂಡೆ ಅಲಂಕಾರ ಬಂಡ ಉಪ್ಪಿನಂಗಡಿ ದಂಚತೆ ವನಸ್ ಆವಡತೆ ನಾನು ಆವಡತೆ. ಅಸ್ಮಿತಾ ಶೆಟ್ಟಿ ಬ್ಲಾಗ್ಸ್ ಹಲೋ. ಸುಬ್ಬಪ್ಪ ಸುಬ್ಬು ಗಮ್ಮತ್ ಕೋಡೆ ಕಜ್ಪುಗು ದಾಲಿ ಜನ್ಪಂದು ಕೋರಿಗನತ್ತನೆ ಅಂಚ ಕೋರಿ ಸುಕ್ಕ ಇಂಟ್ಲೆಗ ಬೇನಿ ಕಜ್ಪು. ಓ ನಿನ್ನೆದು ಸಾಕಾಗ್ಲಿಲ್ವಾ? ಮಂತೆ ಕ್ಯಾನ್ಸಲ್ಡ್ ಅಂತ ಬತ್ತಂಡು ಅಂದೆ ಇಂಕೈತ ದಾಲ ಮಲ್ತಿಜ್ಯಾನು ತುಕ ಓ ಮುಲ್ಪುಂಡು. ಓ ಅಂದಿ ಅಕ್ಕ. ಓಕೆ ಅಮ್ಮ ಕೈ ಮುಲ್ಪ
ಹಾಂ ಬೊಕ ಇಂಚಿನ ಆಂಡಲ ಮರ್ದದ ಮಾತ ಬೋಡಿತ್ತನ ಪಲ್ಲೆ ಅಮ್ಮ ಮಲ್ಪೆ ಕಲ್ತ ಕೆಂಚೊಲ್ಲರು ಎನ್ನ ಪುಳ್ಳಿ ಕೈತಲ್ ಕುಲ್ದಲ್ ಅಲ್ನ ಪುದರ್ ಅಹನ್ನ ಒರ ಜೋರು ಅಲ್ಲೆಲ್ಲೆಪ್ಪೊಲಿ ಅಲ್ಲಿಗೆ ಖುಷಿ ಆಪುಂಡು ಓಕೆ ಅಹನ್ನ ಹಾಯ್ ಎಂಚೊಲ್ಲರು ಹುಷಾರುಲ್ಲಾರ ವನಸಾಂಡೆ ದಾದ ಕಜ್ಪು ಹಲೋ ಅಹನ್ನ ಓ ಎಂಕಲೆ ನಾವು ಊರು ಸುಳ್ಯ ಬರ್ತಾರ ಸುಳ್ಯಾಗ ಬರುತ್ತಾರ ಸುಳ್ಯಾಗ ಸುಳ್ಯದ ಎಂಕಲಲ್ ಪೊಲ್ಲೆ ಕಿಶನ್ ಕಿಶನ್ ಸ್ಪೆಷಲ್ ಚಿಕನ್ 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 ಎಸ್ ಬೊಕ್ಕ ಅದೆಲ್ಲ ಪಾತೆರದನ್ನ ಪಾತೆರ್ಲೆ ಇಜಿನ ಲೈವ್ ಲೆಫ್ಟ್ ಆಪ್ ಆಲ್ಮೋಸ್ಟ್ ಅರ್ಧ ಗಂಟೆ ಒಂದು ಬರ್ತಾನೆ 25 ನಿಮಿಷ ಅಂಡ್ ದಾಲ ವಿಷಯತನ ಪಲ್ಲೆ ಪಾತೆರತನ ಪಾತೆರ್ಲೆ ಕ್ವಶನ್ಸ್ ಇತ್ತನ ಕೇಳಲೆ ಡೌನ್ 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 ಹಲೋ ದಿನೇಶ್ವರ ಏನ್ ಚೊಲ್ಲರು ಎಂತದ ಬೊಕ್ಕ ಬರ್ಪಾರ ಹಾಂ ನಾನು ಲೈವ್ಗೆ ಬರ್ಪೂಜೆನ ಇನ್ನು ಕಣ್ಣನಿಲ್ಲಡೆ ಹೋಗ್ನ ಅಲ್ಪ ನೆಟ್ವರ್ಕ್ ಇಚ್ಚಿ ಹಸ್ಬೆಂಡ್ ಇಲ್ಲಡೆ ನೀವು ಪೋಂದುಲ್ಲೆ ಅಲ್ಪ ನೆಟ್ವರ್ಕ್ ಇಚ್ಚಿ ಅಂಚ ಅದು ನನ್ನ ಲೈವ್ಗೆ ಬರ್ರ ಆಪುಜಿ ನನ್ನ ಯಾನು ಲೈವ್ ಬತ್ತಂಡ ಮಂಗಳವಾರ ಎಲ್ಲೇ ಎಲಂಜಿ ರಜೆ 3 ದಿನ ರಜೆ ಆಫೀಸ್ಗೆ ಎರಡು ದಿನ ಆಲ್ರೆಡಿ ರಜೆನೆ ಸೋಮವಾರ ಏನು ರಜೆ ಪಾಡ್ದೆ ಎಕ್ಸ್ಟ್ರಾ ರಜೆ ಪಾಡ್ದೆ ಅಂಚ ನನ್ನ ಯಾ ಬತ್ತಂಡ ಮಂಗಳವಾರ ಲೈವ್ಗೆ ಬರ್ಪುಂಡು ನನ್ನ ಆತನೇಟ ಲೈವ್ ಇಜ್ಜಿ ವ್ಲಾಗ್ ಪಾಡೊಂದು ಉಪ್ಪೆ ಖಂಡಿತ ಬುಕ್ಕ ನಿಮಿಷ ಏನೋಜಿ ಕಮೆಂಟ್ ಮಾಡ್ತೀರು ఆయన ಓದೊಂದಿಟ್ಟಾದೆ ಸುಳ್ಯಟ್ ಓ ಭಾಷೆ ಫೇಮಸ್ ಪಲ್ಲೆ ಅರೆ ಭಾಷೆ ಓಕೆ ಅಕ್ಕ ಬಾಯ್ ಸುಬ್ಬಪ್ಪ ಹಲೋ ಬಾಯ್ ಮಂಗಳವಾರ ಪಾತೆರ್ಗ ಶೋರ್ ಬೊಕ್ಕ 3 ನಿಮಿಷ ಉಪ್ಪ ನಿಮಿಷ ಬರ್ತಿ ಅವಡು ಸೊ ಅದಕ್ಕೋಸ್ಕರ ಎಂಗೇಜ್ ಗೊತ್ತುಂಡ ಎತ್ತೇ ಬೇಲೆ ಇಪ್ಪಡು ಎತ್ತೇ ಬೇಲೆದ ಟೆನ್ಷನ್ ಇಪ್ಪಡು ಅವರ ಲೈವ್ಗೆ ಬರ್ತಂಡ ಫುಲ್ ರಿಲ್ಯಾಕ್ಸ್ ಆಪುಂಡು ಅದಕ್ಕೋಸ್ಕರ ಲೈವ್ ಬರ್ಪುನ ಆತೆ ಖುಷಿ ಆಪುಂಡು ಮಾತಾಡ್ತಲ್ಲ ಪಾತೆರ್ನಾಗ ಬೊಕ್ಕ ಕೆಲವುದಕ್ಕೆ ಸಪೋರ್ಟ್ ಮಾಡ್ಪುನಾಗ ಪೂರ ಖುಷಿ ಆಪುಂಡು ಸೊ ಅದಕ್ಕೋಸ್ಕರ ಲೈವ್ ಬರ್ಪುನು ಎತ್ತು ಟೆನ್ಷನ್ಸ್ ಇತ್ತನಲ್ಲ ಟೆನ್ಷನ್ ಫ್ರೀ ಆಪೆ ಮಂಗಳವಾರ ಪಾತೆರ್ಗ ಓಕೆ ಅಕ್ಕ ಶ್ರೀನಿವಾಸ್ ಪೂಜಾರಿ ಹಲೋ ಹಾಯ್ ಡಿಯರ್ ಯಾನ್ ದುಬೈ ಉಪ್ಪುನು ಇದು ಎಂಚ ಉಲ್ಲರನ್ನು ಕೇನುಜಿ ಇರನ್ಯ ಲೈವ್ ಉಪ್ಪತ್ತೆ ಬಟ್ ಇರನ ಅಮ್ಮ ವಸಂತಿ ಆಂಟಿ ಎಂಚ ಉಲ್ಲೇರು ಯಾನ್ ಮಸ್ತ್ ಮಿಸ್ ಮಲ್ಪೆ ಅಂತೀನಿ ಅನ್ನ ಪರಿಚಯ ಉಂಡಿ ಎಂಕ್ ಅರನಿ ಕೇಂಡೆ ಪಲ್ಲೆ ಆನ್ಶು ಎಸ್ ಎಂಚಾರ್ನ ಪರಿಚಯ ಪನ್ಪರ ಎಂಚಾರ್ನ ಪರಿಚಯ ಖಂಡಿತ ಕೇಂಡೇರು ಪನ್ಪೆ ಆಂಡ ಇರೆಂಚ ಇರಿ ಉದರ ಅನ್ಶು ಅದಾಯ್ತ ಗೊತ್ತು ಜತೆ ಅರಕ್ಕೆ ಏರ್ಕೆ ಪಂಡ ಎಂದ ಆಯ್ತನ್ಪ ನೋಡು ಬಾಬೆ ಎಂಚ ಓಲುಲ್ಲೇರು ಬಾಬೆ ಇಲ್ಲಲುಲ್ಲಾಲು ಮಂತೆ ಕಾಸು ರಿಫಂಡ್ ಆಂಡ್ ಅಕೌಂಟ್ಗೂ ಓಕೆ ಮನೋಜ್ ನಮಸ್ತೆ ಅರೆ ಭಾಷೆ ಬರ್ಪುಂಡ ಖಂಡಿತ ಬರ್ಪುಜಿ ಅವ್ರಿಗೆ ಇಲ್ಲೇ ಯಾಕೆ ಗೊತ್ತುಂಡು ಅರೆ ಭಾಷೆ ಕಿಶನ್ ಅರೆ ಭಾಷೆ ಬರ್ತದಲ್ಲ ನಿಮಗೆ ಬನ್ನಿ ಇಲ್ಲಿ ಮಾತಾಡ್ಬೇಕಂತೆ ಇರೇನು ತೂನಾಗ ರೂಪಶ್ರೀ ವರ್ಕ್ ಆಡಿಲಕ್ಕ ತೋಜುವೇರು ಆಫೀಸ್ ಡೇ ಉಲ್ಲೇ ನನ್ನ 3 ದಿನ ರಜೆ ಅರೆ ಭಾಷೆ ಮಾತಾಡಿ ಒಂದೆರಡು ಎಂಚೊಲ್ಲರು ಹೇಗಿದ್ದೀರಿ ಅಂತ ಹೇಳಿ ಮಾತಾಡಿ ನೀವಿಬ್ರು ಸಹ ಸುಳ್ಳಿದವ್ರೆ ನೀವು ಕೊಡಕ್ಕೆ ಮಾತಾಡುದ ನೀವು ಅರೆ ಭಾಷೆ ಮಾತಾಡ್ತಿದ್ದಾರೆ ಎಂತಹ ಪದಾರ್ಥ ಮತ್ತೆ 90 ಹಾಕಿ ಚಕ್ಕು ಎಂತ ಕಿಶನ್ ಇವ 90 ಸರ್ ಅಯ್ಯೋ ದೇವರ ಇವರ ಹತ್ರ ಲೈವ್ ಅಲ್ಲಿ ಕೊಟ್ರಂತಲ್ಲ ಮರ್ಯಾದೆ ತೆಗೆದು ಬಿಡ್ತಾರೆ ಭಾಷೆಲ್ಲದು ಹಾಯ್ ಹನ್ಸಿಕಾ ಇಂಚೊಲ್ಲರು ಮಸ್ತ್ ದಿನರ್ ಬುಕ್ಕ ಲೈವ್ಡು ಶಾಂತ ಪ್ರವೀಣ್ ಮುಲ್ಯಾನ್ ವನ ಸಾವಡತೆ ಸೂಪರ್ ಚಾಟ್ ಮಲ್ತೆ ಅವು ಕ್ಯಾನ್ಸಲ್ಡ್ ಬತ್ತಂಡು ಬುಕ್ಕ ಕಾಸು ರಿಫಂಡ್ ಆಂಡು ಅಂದೆ ನಾನು ತಿಮ್ಮ ಹಾಯ್ ಅನ್ಪುಲೆ ಹಾಯ್ ಪನ್
ಏರುಂದು ಈತ್ ನೆಟ ಗೊತ್ತಿದ್ದವ ನಿಮ್ಮಕ್ಕೆ ನಲ್ಲರಿ ಪೆಣ್ಣಿನಾಗಿ ಬರಯವ ಹಿಂಗೆ ಖಂಡಿತ ಸೂಪರ್ ಚಾಟದ ಏನಾಯ್ತಾ ಈತ್ ನೆಡದು ಮಲ್ತಿಜಿ ಏನು ಇದಾಯ್ತಂದು ತೂಪೆ ಥ್ಯಾಂಕ್ ಯು ಸೋ ಮಚ್. ಕಿಶನ್ ಊಟ ಆಯ್ತಾ? ಎಂತ ಗೈಪು ಕಿಶನ್ ಗೈಪು ಎಂತ? ಚಿಕನ್ ಕಿಶನ್ಗೆ ಚಿಕನ್. ಆಫೀಸ್ ಜಾಲಿ ಫುಲ್ ಅವು ಈ ಟೈಮ್ ಮಾತ್ರ ಬೊಕ್ಕ ಫುಲ್ ಬಿಸಿ ಇಪ್ಪ ಒಂಜಿ 16 ಬುಕ್ಕಲ್ಲಿ ಎದ್ದು 2 ಗಂಟೆ ಮಟ್ಟ ಒಂಚೂರು ಬೊಕ್ಕ ಇದು ಬೊಕ್ಕ ನ್ಯೂಸ್ ಸ್ಕ್ರಿಪ್ಟ್ ಮನ್ಪರೆಪ್ಪುಂಡು ಬೊಕ್ಕ ನ್ಯೂಸ್ ಓದರೆಪ್ಪುಂಡು ಐ ಬೊಕ್ಕ ಅಪ್ಲೋಡ್ ಮನ್ಪೇರು ಐಕ್ ಬೇತೆ ಜನ ಉಳ್ಳೇರು. ಸೊ ಇದು ಬೆಲೆ ಪುಂಡು ಆತೆ ನ್ಯೂಸ್ ಸ್ಕ್ರಿಪ್ಟ್ ಮನ್ಪೇರೆ ಕೆಲವರ ವಾಯ್ಸ್ ಕೊರ್ರೆಪ್ಪುಂಡು ಕೆಲವರ ನ್ಯೂಸ್ ಓದಾರೆ ಆತೆ ಎನ್ನ ಬೆಲೆ ಆತೆ ಕಿಶನ್ ಎಡಿಟ್ ಮನ್ಪುನು ಬೊಕ್ಕ ಸುಮನ ಪಂದುಲ್ಲೇರು ಆ ರೆಡಿ ಒಂದು ಅಪ್ಲೋಡ್ ಮನ್ಪೇರು ಇತ್ತೆ. ಹೆಂಡ ಇಲ್ಲೇನಾ ಕಿಶನ್ ನೀವು ಈ ಡ್ರಿಂಕ್ಸ್ ಬಗ್ಗೆ ಮಾತಾಡಿಲ್ಲಿ ಅದೇ ಬರ್ತುಂಟಾ ಮಂಗ ಪವಿತ್ರ ಹಲೋ ಟೈಮ್ ಆಯಿತು. ನೀವು ಸೋದನಾಗ ಕೋಡಿಗೆ ಆಪುಜಿ ದಾಯಪಂಡ ಮೆಲ್ಲ ಬಂದದುಲ್ಲೆ ಮತ್ತು ಪೂರ ಒಳ್ಳೆರಾಯ್ತು. ನೀವು ಸೋದನಾಗ ಕೋಡಿಗೆ ಆಪುಜಿ ದಾಯಪಂಡ ಸ್ಕ್ರಿಪ್ಟ್ ಮಿತ್ತು ತೋಜೊಂದು ಉಪ್ಪುಂಡು ಆ ಸ್ಕ್ರಿಪ್ಟ್ ಓದುನು ಖಾಲಿ ಆತೆ ಕೆಲವರ ಬಾಯಟ್ ಮನ್ ಪರಪ್ಪುಂಡು ಪ್ರಾಂಪ್ಟರ್ ನಿನಿ ಇದಾಯ್ತಂಡಲ್ಲ ಪ್ರಾಬ್ಲಮ್ ಆಂಡವ ಅಂತ ಬಾಯಟ್ ಹಾಕಿರಪ್ಪುಂಡು ಇಜಿಂದ ತೂದೆ ಓದುನು ಅಲ್ಪ ಸ್ಕ್ರಿಪ್ಟ್ ಪ್ರಾಂಪ್ಟರ್ ಬರೋ ಒಂದು ಉಪ್ಪುಂಡು ಆಮೇಲೆ ಓದೋ ಒಂದು ಪೋಪುನ ಆತೆ ವಿಷಯ ಏನೇನು ಮಸ್ತಿ ಬ್ಲಾಗರ್ ಪಾರ್ದೆ ತುಲೆ ಎಂಚೆಯನ್ನು ಓದುನು ಪಂಡದು ಪಾರ್ದೆ ಅನ್ನು ಬ್ಲಾಗರ್ ಅಲ್ಪ ಒಂದು ಉಪ್ಪುಂಡು ಸ್ಕ್ರಿಪ್ಟ್ ಎಂಕ್ಲಡೆ ಕೀಬೋರ್ಡ್ ಕೊಡೋದು ಉಪ್ಪೇರು ಹಿಂಗೆ ಕಂಟ್ರೋಲ್ ಮಾಡ್ತಾರೆ ಕೀಬೋರ್ಡು ಮೌಸ್ ಆ ಬೆಟ್ಟು ಎಂಕಲ್ ಕಂಟ್ರೋಲ್ ಮಾಡ್ಕೊಂಡು ಒಂದು ಉಪ್ಪುನು ಎಂಕಲ್ ಓದು ಆತೆ ವಿಷಯ ಆಯ್ತು ಬೊಕ್ಕ ನ್ಯೂಸ್ ವಾಯ್ಸ್ ಮಾತ್ರ ಚೇಂಜ್ ಆಪುಂಡು ಇತ್ತೆ ಏನು ಪಾತಿರೊಂದಿಲ್ಲ ಆಯ್ತಾ ಆ ವಾಯ್ಸ್ ಆಗ್ತದೆ ಬೇರೆ ವಾಯ್ಸ್. ಡೋಂಟ್ ಆ್ಯಕ್ಟ್ ದಿ ಪ್ರಾಂಪ್ಟ್ ಹಲೋ ಎನ್ನ ಮಮ್ಮಿನ ಫ್ರೆಂಡ್ ಭಾರತಿ ಮಾಣಿ ಬ್ಯಾಂಗಲ್ ಸ್ಟೋರ್ ಓಕೆ ಪನ್ಪೆಯ ನಮ್ಮಡ ಪನ್ಪೆ ಭಾರತಿ ಮಾಣಿ ಬ್ಯಾಂಗಲ್ ಸ್ಟೋರ್ ಪನ್ಪೆ ಮಾಡ. ಯು ಆರ್ ಇಂಟು ವಿಚ್ ಚಾನಲ್? ನ್ಯೂಸ್ ಚಾನಲ್ ಪುತ್ತೂರು. ಎನ್ನ ವನಸಾತಿಜ ಕಚೂರ್ ಲೇಟ್ ಇರೆನಾಂಡೆ ಯಾನೆ ಲೈವ್ ಬತ್ತೀನಿ ನೆರುರ್ಚಿ ನೆತ್ಪುಂದಾಯಿಗಪ್ಪ ದೇವ್ರೆ ಆಫೀಸ್ದ ಟ್ರಿಕ್ಸ್ ಪೂರ ಪನ್ಪಿನಿಯ ತಪ್ಪತೆ ಟ್ರಿಕ್ಸ್ ಅತ್ತವು ಮಾತ್ರೆಗಳು ಗೊತ್ತಿತ್ತು ನಾವೇ ಇರೇ ಗೊತ್ತಿಜ್ಜಂಡ ಇತ್ನೇಟ ಅವು ಮಾತ್ರೆಗಳು ಗೊತ್ತು ಆಲ್ರೆಡಿ ಏನು ಟ್ರಿಕ್ಸ್ ಪಂಡ್ರಾಗ ಆಪುಜಿ ಮತ್ತು ನ್ಯೂಸ್ ಚಾನಲ್ ಇಪ್ಪುದಾನೆ ಅವು ಇದಕ್ಕೆ ಮಾತಾಡಿ ಗೊತ್ತುಂಡು ಈಗಲೇ ಯೂಟ್ಯೂಬ್ ಸರ್ಚ್ ಮಾಡ್ಪಲೆ ಹೌ ಟು ರೀಡ್ ನ್ಯೂಸ್ ಆ್ಯಂಡ್ ಪ್ರಾಂಪ್ಟರ್ ಅಂತ ಪಾಡ್ಲೆ ಬರ್ಕೊಂಡು ಪೂರ ಡೀಟೇಲ್ಸ್ ಬರ್ಕೊಂಡು ಎಂಚ ನ್ಯೂಸ್ ಓದುವೆರು ಎದು ದಾದ ಇಟ್ಕೊಂಡು ಪ್ರಾಂಪ್ಟರ್ ಒಪ್ಕೊಂಡು ಕ್ಯಾಮರಾ ಒಪ್ಕೊಂಡು ಮಾತ ಬಂತ ಲೈಟ್ಸ್ ಏತುಕೊಂಡು ಪೂರ ಇಪ್ಕೊಂಡು ಡೀಟೇಲ್ಸ್ ಇತ್ತ ಇಜ್ಜ ಅಂದ್ರೆ ಇಜ್ಜಿ ಯೂಟ್ಯೂಬ್ ಬೊಕೊಂದು ಪನ್ಪುನದಲ್ಲ ರಾಂಗ್ ನೆನ್ನ ಪ್ರಕಾರ ತೋಜಿ ಬೊಕ್ಕ ಗೊತ್ತಿಜಿ ಅಂಚ ಪನ್ಲೆ ಅರೆ ಗೊತ್ತಾಪುಂಡು ಓಕೆ ಪನ್ಪೆ. ಚಾನಲ್ದ ಪುದರ್ ಕಹಳೆ ನ್ಯೂಸ್ ಬಂದು ಆ್ಯಕ್ಚುಲಿ ನಾನು ಫ್ರೀಲಾನ್ಸರ್ ಅದು ವರ್ಕ್ ಮನ್ಪುನು ಶನಿವಾರ ಐತರ ಬೇಲೆ ಮಲ್ಪುಜಿ ಸೋಮವಾರದ್ದು ಶುಕ್ರವಾರ ಮಟ್ಟ ಬೇಲೆ ಮನ್ಪುನು ಬೊಕ್ಕ ಕೆಲವೊಂಜಿ ಯೂಟ್ಯೂಬ್ ಚಾನಲ್ಡ್ ನ್ಯೂಸ್ಗೆ ವಾಯ್ಸ್ ಮಾತೆತ್ತಂಡ ಐಕ್ಲ ಕೊರೊಂದು ಉಪ್ಪೆ ಅಂಚ ಒಂಜೇನು ಪಂಡ್ರಾಗ ಆಪುಜಿ ಒಂಜೇ ಚಾನಲ್ ವರ್ಕ್ ಮಾಡ್ಕೊಂಡು ಪಂಡ್ರೆ ಆಪುಜಿ ಅಂಚ ಕೆಲವೊಂಜೇಕ್ ರಿಪೋರ್ಟರ್ ಅದು ವರ್ಕ್ ಮಾಡ್ಪೆ ಮಾರ್ಕೆಟಿಂಗ್ ಬೊಕ್ಕ ವಾಯ್ಸ್ ಓವರ್ ಕೊರ್ಪುನ ಅಂಚ ಪೂರೆಟ್ಲ. ಈ ಇಬ್ಬರು ಚಂಡಿ ಕೋಳಿಗ ಎಲ್ಲಿ ಹೋದು ಮಾರ್ರೆ ಅವರಾಚೆ ಹೋಗಿ ಆಯಿತು ಇನ್ನು ಊಟಕ್ಕೆ ಹೋಗ್ತಾರೆ. ಹಾಯ್ ಸೆವೆಲ್ ಡಿಸೋಜಾ ಥ್ಯಾಂಕ್ ಯು ಶಾಂತ ಪ್ರದೀಕ್ಷಿತ್ ಪ್ರೀತೇಶ್ ಹಲೋ ವಿಜೇತ ಯಾನ್ ಸೂಪರ್ ಇರೆಂಚೆಲ್ಲರು ಓಕೆ ಕಾರ್ತಿಕ್ ಪಲ್ಪ ಹಲೋ ಆಪ್ಷನ್ ಐ ಥಿಂಕ್ ಯಾ ಬಯನ್ ಸ್ಟೆಫ್ ಪೇ ಮಾಡ್ತಂಡ ರಿಸೀವ್ ಆ ವೈರೆಗೆ ಹೆಂಗೆ ಖಂಡಿತ ಅವೆತ್ತ ಬಗ್ಗೆ ಗೊತ್ತಿಜಿ ದಾದ ಪಂದು ಗೊತ್ತುಜಿ ಹೆಂಗೆ ಖಂಡಿತ ಗೊತ್ತುಜಿ. ಮಮತಾ ಕುಂಬಾರ ಹಲೋ ಅಕ್ಕ ಇರೆಡ ಕಾಲ್ಡ್ ಪಾತೆರ್ಗ ತಿಕ್ಕುಜ ಪ್ಲೀಸ್ ಅಕ್ಕ ಬಿಂಕಕ್ಕ ಎಂಚಿನೇ ಇಡ ಬಿಟ್ಟ ಬರ್ಪೇರು ಬೊಕ ಬಲಿಪು ನಾವ ಇರೇಗ ಓ ಪೊಣ್ಣುಲ ರಿಕ್ವೆಸ್ಟ್ ಬರ್ಕೊಂಡು ಬಂದು ಬಲ್ತೀನಾ ಬತ್ತನ ಖುಷಿಯತೆ ಎಂಚಿನಯ ಇಜ್ಜಿ ಕಾಲ್ ಯಾನ್ ಈದ್ ನೆಟ್ಟ ಏರ್ನ ಕಾಲ್ ರಿಸೀವೇ ಮಲ್ಪುಜಿ ಕಮ್ಮಿ ಯಾನ್ ನಂಬರ್ ಕೊರ್ಪುನ್ನಲ ಇಂದು
ಪರ್ಸ್ನಲ್ ನಂಬರ್ ಕೊರ್ಪುನತ್ತು ಬೊಕ್ಕೊಂಜಿ ನಂಬರ್ ದಯ ಪಂಡ ಅವು ಬಿಸ್ನೆಸ್ ಪರ್ಪಸ್ಗೆ ಎಂಕ್ಲು ಹೇರ್ ಆಯಿಲ್ ಪ್ರಿಪೇರ್ ಮನ್ಪ ಇಲ್ಲಡು ಸೊ ಆ ಒಂಜಿ ಪರ್ಪಸ್ಗೋಸ್ಕರ ಮಾತ್ರ ಒಂದು ಕೊರ್ಪು ನಂಬರ್ ಅಂಚ ಅದು ದಾಯ್ತು ಎತ್ತನಲ್ಲ ನೆಕ್ಲೆಗೆ ಆಯಿಲ್ ಮಿನಿ ಬೋರ್ಡ್ ಇತ್ತನ ಆರ್ಡರ್ ಇತ್ತನ ಮೆಸೇಜ್ ಪಾರ್ತು ಕೊಡ್ಲೆ ಅಂಚ ಮುಲ್ಪ ಪಾತಿರ್ವತೆ ಮುಲ್ಪ ಪಾತಿರಂದಿಜ್ಜೆ ಐ ವರ್ಕ್ ಇನ್ ಉದಯವಾಣಿ ಪ್ರೆಸ್ ಪ್ರೀವಿಯಸ್ಲಿ ಓಕೆ ಓಕೆ ಹಾಯ್ ನಮಸ್ಕಾರ ಇಂಡಿಯನ್ ಇರೇನ ಬಲಕೈ ನಕ್ಷತ್ರ ಜೀವಿತ ಎಲ್ಲಿ ಬಲಕೈ ದಾದೇನ ಮೆಗ್ದಿಯೇ ಬಲಕೈ ಎತ್ತು ಜೀವಿತ ನೆಟ್ಟಿಪ್ಪೊಡು ಪ್ರಶಾಂತ್ ಫ್ರಮ್ ಬ್ಯಾಂಗ್ಳೂರ್ ಓಕೆ ಓಕೆ ರೈಟ್ ನಾವು ಐ ಆಮ್ ಇನ್ ಸಾಫ್ಟ್ವೇರ್ ಕಂಪನಿ ಬ್ಯಾಂಗ್ಳೂರ್ ಓಕೆ ಓಕೆ ತುಳು ಪಾತೆರ್ನ ಲಾಯ್ಕೊಂಡು ಥ್ಯಾಂಕ್ ಯು ಒಂದು ಆಫೀಸ್ ಒಂದು ನ್ಯೂಸ್ ಚಾನಲ್ ಒಂಜಿ ಬಯಾನ್ಸ್ಡ್ ಡಾಲರ್ಡ್ ಪೇ ಆಪುನಾಕ ಅಂಚಕೇನ ಅವೆಟ್ ರಿಸೀವ್ ಒಂದು ಎಂಕ್ ದಾಯ್ತು ಸತ್ಯ ಎಂಕ್ ದಾಯ್ತ ಗೊತ್ತಿಜ್ಜಿ ಆಯ್ತಾ ಮುಲ್ಪ ಒಂದು ಬೈದುಂಡು ಸೂಪರ್ ಚಾಟ್ ಒಂದು ಆಪ್ಷನ್ ಉಂಡು ಬಟ್ ಎಂಕ್ ಅವು ದಾಯ್ತದಾನೆ ಎಂಕ್ ಆಯ್ತ ಬಗ್ಗೆ ಐಡಿಯಾ ಇಜ್ಜಿ ಯಾನು ಯೂಟ್ಯೂಬ್ದ ಬಗ್ಗೆ ಮಲ್ಪದ ಮಸ್ತ್ ಸಮಯ ಅಂದ್ ಕಾಲೇಜ್ ಬ್ಲಾಗ್ ಪಾಡೋದಿಲ್ಲಾತೆ ಬೊಕೈತ ಏತು ವ್ಯೂಸ್ ಆಂಡ್ ಏತು ಡಾಲರ್ ಅಂತ ಇಯರ್ಲ ಬೊಪ್ಪುಜಿ ಕಾಲೇಜ್ ಬ್ಲಾಗ್ ಬಾರ್ದಿರ್ತೆ ಬೊಕ್ಕ ಲೈವ್ಗೆ ಬತ್ತು ಬಿಡ್ಪೆ ಆತೆ ಅವೆತ ಬಾತೈತೆ ನಾನು ಒಂಜಿ ವಾರದ ಪೂರ ತೂವಡ್ಬಿರ ಕರೆಕ್ಟ್ ದಾಯ್ತ ಪೂರ ಅಪ್ಡೇಟ್ ಆಗ್ತಾನೆ ದಾಯ್ತದ ಅದೇ ಬಂದು ನಂಬರ್ ಯಾನೇರೆಗ್ಲ ಕೊರ್ಪುಜಿ ನಂಬರ್ ಕೊರ್ಪುನುಲ ಎಂಕ್ಲ ಒಂಜಿ ಬಿಸ್ನೆಸ್ ಉಂಡು ಆ ಒಂಜಿ ಆಯಿಲ್ ಆರ್ಡರ್ ಇತ್ತನ ಮಾತ್ರ ಐಕ್ ಮೆಸೇಜ್ಗೆ ಮಾತ್ರ ಉಪ್ಪುನು ಮೆಸೇಜ್ ಮಂತ್ನ ಕೂಡ ಐಟೆ ಮಾತ್ರ ಡೀಟೇಲ್ಸ್ ಬರ್ಕೊಂಡು ಸೊ ಆತೆ ವಿಷಯ ಹಲೋ ಸುದರ್ಶನ್ ಸಾರಿ ಅಕ್ಕ ಬೇಜಾರಾಡು ಮೋಕೆ ಪಾಡು ಬಾಯ್ ಟಿ ಸಿ ನಮ್ಮ ಮೋಕೆದ ಪಲ್ದಿ ಯುಟೇಸಿ ಥ್ಯಾಂಕ್ ಯು ಬೇಜಾರ್ ಆಂಡ್ ಐರೆಗ್ ಓಕೆ ಓಕೆ ದಾಯ್ ಪಂಡ ತುಲೆ ಮಸ್ತ್ ಜನ ನಿನ್ನ ಮನ್ಪೇರು ಕೆಲವು ಈ ನಂಬರ್ ಪೂರ ಕೊರ್ನ ಮಿಸ್ಯೂಸ್ ಪೂರ ಹಾಕೋಣ ಗೊತ್ತಾಂಡೆ ತುಂಡು ಇತ್ತನಲ್ಲ ಯಾರುಜಿ ಸೊ ಅದಕ್ಕೋಸ್ಕರ ಏನು ಆಯಿಲ್ ಆರ್ಡರ್ ಇತ್ತನ ಮಾತ್ರ ಏನು ನಂಬರ್ ಐಟ್ ಪಾಡ್ದು ಬಿಟ್ಪುನ ಸೊ ದಾಯ್ ದಂಡ ಇತ್ತಂಡ ಆ್ಯಕ್ಟಿವ್ ಮಲ್ತಿ ಜಾರಿ ಕೊಡು ತೂಪೆವೆ ನಾಗೇಶ್ ಸ್ವಾಮಿ ಎಂಬು ಹಲೋ ಶ್ರಾವ್ಯ ಬಂಗೇರ ಹಲೋ ಇರು ನ್ಯೂಸ್ ಓದನಾಗ ತೆಲಿಕೆ ಬತ್ತಂಡು ರೀಟೇಕ್ ಅವು ಏನೇನ ಗೊತ್ತುಂಡೆ ಅವು ಯಾನು ನ್ಯೂಸ್ ಫೀಲ್ಡ್ಗೆ ಬರ್ತದೆ ವರ್ಷ ದುಂಬುದ ಫಸ್ಟ್ ಯಾನು ನ್ಯೂಸ್ ಓದನ ಅವು ರೀಟೇಕ್ದ ಪಾರ್ದೆ ತುಲೆ ಶಾರ್ಟ್ಸ್ ತುಲೆ ತೂವಂದಿನಕಲ್ ಹೆಂಚ ನ್ಯೂಸ್ ಓದು ನಿಂತೇನೆ ಅಪ್ಪಾಗ ಮಸ್ತ್ ಸಪ್ರೇಟೆ ಅವಾಗ ದಾಲ ಗೊತ್ತಿಚ್ಚಿ ಫಸ್ಟ್ ನ್ಯೂಸ್ ಓದನತ ಅಂಚ ಅದು ರೀಟೇಕ್ ಇತ್ತೆ ರೀಟೇಕ್ ಒಂದಿಲ್ಲ ಬರ್ಪುಚ್ಚಿ ವಿತಾ ಫ್ಯಾಮಿಲಿ ಹಲೋ ಗುಡ್ ಆಫ್ಟರ್ನೂನ್ ವಿತಾ ವೆರಿ ಗುಡ್ ಬಾಯ್ ಸ್ಯಾಲ್ರಿ ಲೋಡ್ ಮಲ್ಪೋಡು ಇತ್ತೆ ಲೇಟ್ ಆಂಡ್ ಓಕೆ ಸರಿ ನಾನು 30 ನಿಮಿಷ ಎಪ್ಪೆ ಪಂಡದು ಸಾಧಾರಣ 35 ನಿಮಿಷ ಅಂಡು ನನ್ನ ಮನಸ್ಸು ಮಲ್ಪೋಡು ಬೊಕ್ಕ ಬೇಲೆ ಉಂಡು ನ್ಯೂಸ್ ಮೂಜಿ ನ್ಯೂಸ್ ಮಲ್ಪರಗೊಂಡು ಮಾತ್ರೆಗ್ಲ ಬಾಯ್ ಸಪೋರ್ಟ್ ಮಲ್ತನಕ್ಕೆ ಆ್ಯಂಡ್ ಈತ್ ಕೊಟ್ಟು ಲೈವ್ ಹಿಡಿತನಕ್ಕೆ ಮಸ್ತ್ ಥ್ಯಾಂಕ್ಸ್ ಇಷ್ಟೊತ್ತು ಲೈವಲ್ಲಿ ಇದ್ದದಕ್ಕೆ ಥ್ಯಾಂಕ್ ಯು ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ಬ್ಲಾಗ್ ಮಿಸ್ ಮಾಡಿದೆ ನೋಡಿ ಲಚ್ಚು ಜೊತೆ ನನ್ನ ದಿನ ಹೇಗಿರುತ್ತೆ ಅಂತ ಇವತ್ತಿನ ಬ್ಲಾಗ್ ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಬಾಯ್